ಕೇವಲ 2 ದಿನಗಳಲ್ಲಿ ಕರಾವಳಿಯಾದ್ಯಂತ ಚಂಡಿ ಹಿಡಿಸಿ ಬಿಟ್ಟಂತಹ ಫೆಂಗಲ್ ಚಂಡಮಾರುತ ಅಷ್ಟೇ ಪ್ರಮಾಣದ ಹಾನಿಯನ್ನು ಕೂಡ ಉಂಟು ಮಾಡಿರುವಂತಹ ಬಗ್ಗೆ ವರದಿಯಾಗಿದೆ. ಮಂಗಳೂರಿನ ಹಲವು ಕಡೆಗಳಲ್ಲಿ ತಗ್ಗು ಪ್ರದೇಶಗಳಲ್ಲಿ ಅಪಾರ ಹಾನಿ ಉಂಟಾಗಿರುವ ಬಗ್ಗೆ ವರದಿಯಾಗಿದೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಿಜಯ್ ಬಾಟಾ ಶೋರೂಮ್ನ 3ನೇ ಕ್ರಾಸ್ ಬಳಿ ಉಮೇಶ್ ಶೆಟ್ಟಿ ಎಂಬುವರ ಮನೆ ಆವರಣ ಗೋಡೆ ಕುಸಿದು ಹೋಗಿದ್ದು, ತುಳಸಿಕಟ್ಟೆ ಸಹಿತ ಇಂಟರ್ಲಾಕ್ ಕಿತ್ತುಕೊಂಡು ನೀರು ಪಾಲಾಗಿದೆ. ಮನೆ ಪಕ್ಕದಲ್ಲೇ ರಾಜ್ಯ ಕಾಲುವೆ ಹಾದು ಹೋಗಿದ್ದು, ಇದಕ್ಕೆ ಸೂಕ್ತವಾದ ತಡೆಗೋಡೆ ಇಲ್ಲದ ಕಾರಣ ನೀರು ಮನೆ ಅಡಿಭಾಗಕ್ಕೆ ತೀವ್ರವಾಗಿ ಬಡಿದ ಕಾರಣ ಮನೆ ಕುಸಿಯುವ ಭೀತಿ ಎದುರಾಗಿದೆ. ಮನೆ ಮಂದಿ ಆತಂಕಿತರಾಗಿದ್ದಾರೆ. ಇನ್ನು ಸುದ್ದಿ ತಿಳಿತಾ ಇದ್ದಂತೆ ಸ್ಥಳೀಯ ಕಾರ್ಪೊರೇಟರ್ ಸುಧೀರ್ ಶೆಟ್ಟಿ ಕಣ್ಣೂರು ಅವರು ಘಟನಾ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳ ಜೊತೆ ಚರ್ಚಿಸಿ ಶೀಘ್ರವೇ ಕಾಲುವೆಗೆ ತಡೆಗೋಡೆ ನಿರ್ಮಿಸುವುದಾಗಿ ಭರವಸೆ ನೀಡಿದ್ದಾರೆ ಎಂದು ಉಮೇಶ್ ಶೆಟ್ಟಿ ಹೇಳಿದ್ದಾರೆ.